ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 33. ಅಹಂ ಏವಾಸಂ ಏವಾಗ್ರೇ ನ ಅನ್ಯದ್ ಯತ್ಸತ್ ಅಸತ್ ಪರಂ ಪಶ್ಚಾತ್ ಅಹಂ ಯತ್ ಏತಚ್ಚ ಯೋ ಅವಶಿಷ್ಯೇತ ಸೋ ಅಸ್ಮಿ ಅಹಂ. ಅನುವಾದ: ಬ್ರಹ್ಮನೇ ಸೃಷ್ಟಿಗೆ ಮೊದಲು ಬೇರೇನು ಅನುವಾದ: ಬ್ರಹ್ಮನೇ ಸೃಷ್ಟಿಗೆ ಮೊದಲು ಬೇರೇನು ಇಲ್ಲದಿದ್ದಾಗ ಅಸ್ತಿತ್ವದಲ್ಲಿದ್ದ ದೇವೋತ್ತಮ ಪುರುಷನ್ ನಾನು. ಆಗ ಐಕ ಪ್ರಕೃತಿ ಮತ್ತು ಸೃಷ್ಟಿ ಕಾರಣ ಯಾವುದೂ ಇರಲಿಲ್ಲ. ಈಗ ನೀನು ನೋಡುವುದು ಕೂಡ ದೇವೋತ್ತಮ ಪುರುಷನಾದ ನನ್ನನ್ನೇ. ಪ್ರಳಯಾನಂತರ ಉಳಿಯುವುದು ಕೂಡ ದೇವೋತ್ತಮ ಪುರುಷನಾದ ನಾನೇ. ಹರೇ ಕೃಷ್ಣ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅಂತ ಹೇಳುವಂಥದ್ದು ಅನುವಾದ: ಬ್ರಹ್ಮನೇ ಸೃಷ್ಟಿಗೆ ಮೊದಲು ಬೇರೇನು ಇಲ್ಲದಿದ್ದಾಗ ಅಸ್ತಿತ್ವದಲ್ಲಿದ್ದ ದೇವೋತ್ತಮ ಪುರುಷನ್ ನಾನೇ. ಅಂದ್ರೆ ಯಾರು ಇಲ್ಲದಿದ್ದಾಗ ಇದ್ದದ್ದು ಕೃಷ್ಣ ಮಾತ್ರ. ಆಗ ಐಕ ಪ್ರಕೃತಿ ಮತ್ತು ಸೃಷ್ಟಿ ಕಾರಣ ಯಾವುದಿರಲಿಲ್ಲ, ಮತ್ತೆಲ್ಲ ಆಗುವಂಥದ್ದು. ಈಗ ನೀನು ನೋಡುವುದು ಕೂಡ ದೇವೋತ್ತಮ ಪುರುಷ ನನ್ನನ್ನೇ. ಈಗ ಕೂಡ ನೀನು ಕಾಣುವಂಥದ್ದು ನಾನೇ. ಪ್ರಳಯಾನಂತರ ಉಳಿಯುವುದು ಕೂಡ ನಾನೇ. ಎಸ್, ಪ್ರಭುಪಾದ್ ಭಾವಾರ್ಥದಲ್ಲಿ ತುಂಬಾ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡುವ. ಇಲ್ಲಿ ಕೃಷ್ಣ ಬ್ರಹ್ಮನಿಗೆ ಹೇಳುವಂಥದ್ದು ಎಂತ, ಸೃಷ್ಟಿಯ ಮೊದಲು ಇದ್ದದ್ದು ನಾನೇ, ಮತ್ತೆ ಸ್ಥಿತಿ ಮೇಂಟೈನ್ ಮಾಡೋದು ಕೂಡ ನಾನೇ, ಮತ್ತೆ ಪ್ರಳಯ ನಂತರ ಇರೋದು ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಆದರೆ ನಿರಾಕಾರವಾದಿಗಳು ಪ್ರಭುಪಾದ ಹೇಳುವಂಥದ್ದು, ಅವರು ಬ್ರಹ್ಮ, ಕೃಷ್ಣ, ನಾನು ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಇದನ್ನು ಪ್ರಭುಪಾದ ರಿಜೆಕ್ಟ್ ಮಾಡ್ತಾರೆ. ಪ್ರಭುಪಾದ ಹೇಳುವಂತಹದ್ದು, ಕೃಷ್ಣ ಕ್ರಿಯೇಟರ್ ಭಗವಂತ, ಬ್ರಹ್ಮ ಕ್ರಿಯೇಟೆಡ್. ತುಂಬಾ ವ್ಯತ್ಯಾಸ ಉಂಟು ಕ್ರಿಯೇಟರ್ಗೆ ಮತ್ತೆ ಕ್ರಿಯೇಟೆಡ್ಗೆ. ನಾವೆಲ್ಲ ಕ್ರಿಯೇಟೆಡ್, ತುಂಬಾ ವ್ಯತ್ಯಾಸ ಉಂಟು. ಪ್ರಭುಪಾದ ಹೇಳುವಂತ ಇನ್ನೊಂದು ವರ್ಡ್ ಅಲ್ಲಿ ಯೂಸ್ ಮಾಡ್ತಾರೆ, ಪ್ರಿಡಾಮಿನೇಟರ್, ಪ್ರಿಡಾಮಿನೇಟೆಡ್. ಕೃಷ್ಣ ಪ್ರಿಡಾಮಿನೇಟರ್, ನಾವು ಪ್ರಿಡಾಮಿನೇಟೆಡ್. ಇದಕ್ಕೆ ಕಥೋಪನಿಷತ್ ಒಂದು ಶ್ಲೋಕ, ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಕೋ ಹಿಭವನ ಯ ವಿದದಾತಿ ಕಾಮ. ಅಂದ್ರೆ ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದ್ರೆ ಒಬ್ಬನೇ ಏಕೋ ಬಹುನಾಂ ಯೋ ವಿದದಾತಿ ಕಾಮ. ಕ್ವಾಲಿಟಿಯಲ್ಲಿ ಸೇಮ್, ಆದ್ರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ನಾವು ಅಣು, ಕೃಷ್ಣ ವಿಭು. ಕೃಷ್ಣ ವಿಭು ಹೇಗೆ ಅಂದ್ರೆ, ಈಗ ಪ್ರಭುಪಾದಲ್ಲಿ ಎಕ್ಸಾಂಪಲ್ ಕೊಡುವಂತಹದ್ದು, ತಂದೆ, ಮಗ, ಮೊಮ್ಮಗ ಎಲ್ಲರೂ ಮನುಷ್ಯರೇ, ಆದ್ರೆ ಡಿಫ್ರೆನ್ಸ್ ಉಂಟು. ತಂದೆಗೆ, ಮಗನಿಗೆ, ಮೊಮ್ಮಗನಿಗೆ ಡಿಫ್ರೆನ್ಸ್ ಉಂಟು. ಅದೇ ರೀತಿ ಎರಡು ಪ್ರಿಡಾಮಿನೇಟರ್ ಮತ್ತೆ ಪ್ರಿಡಾಮಿನೇಟೆಡ್, ಇದರಲ್ಲಿ ವ್ಯತ್ಯಾಸ ಉಂಟು. ಬ್ರಹ್ಮ ಪ್ರಿಡಾಮಿನೇಟೆಡ್, ಕೃಷ್ಣ ಪ್ರಿಡಾಮಿನೇಟರ್. ಮತ್ತೆ ಪ್ರಭುಪಾದ ಹೇಳುವಂಥದ್ದು ಇನ್ನೊಂದು ಇಲ್ಲಿ ಅಂತ ಅಂದ್ರೆ, ಇಬ್ಬರು ಪುರುಷರು. ಯಾರು? ಬ್ರಹ್ಮ ಕೂಡ ಪುರುಷ, ಕೃಷ್ಣ ಕೂಡ ಪುರುಷ, ಇಬ್ಬರು ಪುರುಷರು. ಆದ್ರೆ ಪ್ರಿಡಾಮಿನೇಟರ್ ಅಬ್ಸಲ್ಯೂಟ್ ಟ್ರೂತ್, ಪರಿಪೂರ್ಣ ಸತ್ಯ. ಆದ್ರೆ ಬ್ರಹ್ಮ ಅಬ್ಸಲ್ಯೂಟ್ ಟ್ರೂತ್ ಅಲ್ಲ. ಬ್ರಹ್ಮ ಅಬ್ಸಲ್ಯೂಟ್ ಟ್ರೂತ್ ಅಲ್ಲ. ಮತ್ತೆ ಇಲ್ಲಿ ಹೇಳುವಂತದ್ದು, ಪ್ರಭುಪಾದ್ ಬ್ರಹ್ಮ ಮುಖತಃ ಕೃಷ್ಣನ್ ನೋಡ್ತಾನೆ. ಇದು ಸುಲಭದಲ್ಲಿ ಸಿಗುವುದಿಲ್ಲ ಚಾನ್ಸ್. ಪ್ರಭುಪಾದ್ ಹೇಳ್ತಾರೆ, ನಮ್ಮ ಗೋಲ್ ಎಂತ ಅಂದ್ರೆ ಭಗವಂತನನ್ನು ಮುಖತಃ ನೋಡುವಂಥದ್ದು ನಮ್ಮ ಗುರಿ ಇರಬೇಕಂತೆ. ಫೇಸ್ ಟು ಫೇಸ್, ಸೀಯಿಂಗ್ ಲಾರ್ಡ್
seeing Krishna face to face should be our desire. ಆದ್ರೆ ಇದು ಸುಲಭ ಇಲ್ಲ. ಇದು ಬ್ರಹ್ಮನಿಗೆ ಯಾವ ಅವಕಾಶ ಸಿಕ್ಕಿದೆ? ಭಗವಂತನನ್ನು ಮುಖತ ನೋಡುವಂಥದ್ದು. ಮತ್ತೆ ಭಗವಂತನ ಇಟರ್ನಲ್ ಫಾರ್ಮ್ ಉಂಟು, ಟ್ರಾನ್ಸ್ಜೆಂಡಲ್ ಇಟರ್ನಲ್ ಫಾರ್ಮ್. ನಮ್ದು ಹಾಗೆ ಅಲ್ಲ. ನಮ್ದು ಅಂತಂದ್ರೆ ಈ ಭೌತಿಕ ಶರೀರ, ಇದರಲ್ಲಿ ಇರುವಂತದ್ದು ಮಲ, ಮೂತ್ರ, ರಕ್ತ, ಮಾಂಸ, ಎಲುಬು. ಇದು ಟ್ರಾನ್ಸ್ಜೆಂಡಲ್ ಶರೀರ ಅಲ್ಲ, ದಿವ್ಯವಾದ ಶರೀರ ಅಲ್ಲ ಇದು. ಆದ್ರೆ ಭಗವಂತಂದು ದಿವ್ಯವಾದ ಶರೀರ. ಕೃಷ್ಣ ಇದ್ದಾನೆ ದಿವ್ಯವಾದ ಶರೀರದಲ್ಲಿ, ಇಟರ್ನಲ್ ಫಾರ್ಮ್ ಅಲ್ಲಿ. ಅದು ಪ್ರಳಯ ನಂತರ ಕೂಡ ಇದ್ದಾನೆ ಭಗವಂತ. ಪ್ರಳಯಕ್ಕಿಂತ ಮುಂಚೆ ಕೂಡ ಇದ್ದಾನೆ, ನಂತರ ಕೂಡ ಇದ್ದಾನೆ ಭಗವಂತ. ಇದಕ್ಕೆ ಪ್ರಭುಪಾದ ಇನ್ನೊಂದು ಶ್ಲೋಕ ಹೇಳ್ತಾರೆ, ವಾಸುದೇವ ಇದಂ ಅಗ್ರ ಆಸೀನ್ನ ಬ್ರಹ್ಮನಾಚ ಶಂಕರೋ ಏಕೋ ನಾರಾಯಣ ಆಸೀನ್ನ ಬ್ರಹ್ಮ ನೇಶಾನ. ಅಂದ್ರೆ ವಾಸುದೇವ ಅಂದ್ರೆ ಕೃಷ್ಣ. ಈ ಸೃಷ್ಟಿಯ ಮೊದಲು ಕೃಷ್ಣ ಇದ್ದ. ಬ್ರಹ್ಮ ಕೂಡ ಇರಲಿಲ್ಲ, ಶಂಕರ ಕೂಡ ಇರಲಿಲ್ಲ ಸೃಷ್ಟಿಯ ಮೊದಲು. ಓನ್ಲಿ ನಾರಾಯಣ ಮಾತ್ರ ಇದ್ದದ್ದು, ಕೃಷ್ಣ ಮಾತ್ರ ಇದ್ದದ್ದು. ಇದನ್ನು ಶಂಕರಾಚಾರ್ಯರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಭಗವದ್ಗೀತೆಯಲ್ಲಿ ಕೂಡ 10ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಪ್ರಭುಪಾದ ಸೇಮ್ ಭಾವಾರ್ಥವನ್ನು ಕೊಟ್ಟಿದ್ದಾರೆ. ಮತ್ತೆ ಕೃಷ್ಣನ ಕಿಂಗ್ಡಮ್ ಅದು ವಾಯ್ಡ್ ಅಲ್ಲ. ಈ ನಿರಾಕಾರವಾದಿಗಳು ಇರುವಂಥದ್ದು ವಾಯ್ಡ್, ತಪ್ಪು. ಪ್ರಭುಪಾದ ಹೇಳ್ತಾರೆ ಕೃಷ್ಣ ಅಂದ್ರೆ ಫುಲ್ ವೆರೈಟೀಸ್. ಅದೇ ರೀತಿ ವೈಕುಂಠ ಲೋಕದಲ್ಲಿ ಕೂಡ ಟ್ರಾನ್ಸೆಂಡೆಂಟಲ್ ವೆರೈಟೀಸ್ ಉಂಟು. ವೆರೈಟಿ ಇಸ್ ದಿ ಮದರ್ ಆಫ್ ಎಂಜಾಯ್ಮೆಂಟ್. ಕೃಷ್ಣನಿಗೆ ವೆರೈಟಿ ಬೇಕು, ಯಾಕೆಂದ್ರೆ ಕೃಷ್ಣ ಪುರುಷ, ಎಂಜಾಯರ್. ಹಾಗಾಗಿ ವೈಕುಂಠ ಲೋಕದಲ್ಲಿ ಕೂಡ ಉಂಟು ವೆರೈಟೀಸ್. ಹೇಗೆ ಅಂದ್ರೆ ಈಗ 4 ಹೆಡೆಡ್ ನಾರಾಯಣ, ಶಂಖಚಕ್ರ ಗದಾಪದ್ಮ, ಫುಲ್ ಅಲ್ಲಿ ಆಪುಲೆನ್ಸ್ ಅಲ್ಲಿ ಇರ್ತಾನೆ. ಮತ್ತೆ ಅಲ್ಲಿ ಪ್ರಭುಪಾದ ಹೇಳುವಂಥದ್ದು, ಈಗ ಭೌತಿಕ ಲೋಕದಲ್ಲಿ ಒಬ್ಬ ತುಂಬಾ ಶ್ರೀಮಂತ ಆದ್ರೆ ಅವೆಂತ ಮಾಡುವಂಥದ್ದು? ಯಾರು ಹೇಳ್ತಿರು ಉತ್ತರ ಇದಕ್ಕೆ? ಒಬ್ಬ ಭೌತಿಕ ಲೋಕದಲ್ಲಿ ತುಂಬಾ ಶ್ರೀಮಂತ, ತುಂಬಾ ಹಣ ಆದ್ರೆ ಎಂತ ಮಾಡ್ತಾನೆ? ಹರೇ ಕೃಷ್ಣ. ಯಾರ್ದು ಹೇಳ್ಬೋದ? ತುಂಬಾ ಹಣ, ಲಕ್ಸುರಿ ಲೈಫ್ ಅಲ್ಲಿ ಇರ್ತಾರೆ. ಲಕ್ಸುರಿ ಲೈಫ್ ಮಾತ್ರ ಅಲ್ಲ, ತುಂಬಾ ಎಂಜಾಯ್ ಮಾಡ್ಕೊಂಡಿರ್ತಾರೆ. ತುಂಬಾ ಎಂಜಾಯ್ ಅಲ್ಲಿ ದೇವಸ್ಥಾನ ಕಟ್ಟಿಸಬಹುದು ಪ್ರಭುಜಿ. ಅಲ್ಲ, ತುಂಬಾ ಅವಂತ್ರ ಹಣ ಆಯ್ತು, ತುಂಬಾ ಟ್ರಿಲಿಯನೇರ್. ಎಂತ ಮಾಡ್ತಾನೆ ಅವ? ಕುಡಿಯೋದು, ಎಲ್ಲಾ ತರ ಸಂತೋಷ ಅನುಭವಿಸ್ತಾನೆ. ಎಲ್ಲಾ ತರ ಸಂತೋಷ ಅನುಭವಿಸ್ತಾನೆ. ನಾನು ದೇವರ ಅಲ್ಲ, ದೇವರ ಅನ್ಕೊಳ್ತಾನೆ, ಅನ್ಕೊಳ್ತಾನೆ. ಓಕೆ ನೋಡಿ, ತುಂಬಾ ಹಣ ಆದ್ರೆ ಅವ ಒಂದೊಂದು ಏರೋಪ್ಲೇನ್ ಪರ್ಚೇಸ್ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ತುಂಬಾ ಶ್ರೀಮಂತ ಆದ್ರೆ ಏರೋಪ್ಲೇನ್ ಪರ್ಚೇಸ್ ಮಾಡೋದು, ಅವಂದೇ ಜೆಟ್, ಅವಂದೇ ಜಾಗದಲ್ಲಿ ಎಲ್ಲ ಅವರ ಇಂಡಿವಿಜುವಲ್ ಹೋಗುವಂತ ಇದೆಲ್ಲ ವ್ಯವಸ್ಥೆ ಮಾಡ್ತಾನೆ, ತುಂಬಾ ಹಣ ಆದ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಈ ವೈಕುಂಠ ಲೋಕದಲ್ಲಿ ಎಲ್ಲರ ಹತ್ರ ಏರೋಪ್ಲೇನ್ ಉಂಟ. ಅದಕ್ಕೆ ಫ್ಯಾಕ್ಟ್ರಿ ಬೇಕಂತಿಲ್ಲ. ನಮ್ಮ ಇಲ್ಲಿ ಏರೋಪ್ಲೇನ್ಗೆ ಬಡ್ ಫ್ಯಾಕ್ಟ್ರಿ ಬೇಕು. ಮತ್ತೆ ಪ್ರಭುಪಾದ ಹೇಳುವಂತದ್ದು, ಎಲ್ಲಿ ತನಕ ನಿನ್ನ ಏರೋಪ್ಲೇನ್ ರನ್ ಆಗ್ತದೆ? ಪೆಟ್ರೋಲ್ ಮುಗಿದ ಕೂಡಲೇ ಎಲ್ಲ ಹೋಯ್ತು ನಿಂದು, ವೆರಿ ಸೂನ್ ಕಡಿಮೆ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಹೌ ಮಚ್ ಯು ಕ್ಯಾನ್ ಡಿಗ್, ಒಂದಲ್ಲ ಒಂದ್ ದಿವಸ ಕಡಿಮೆ ಆಗ್ಬೇಕು, ನಿಂದು ಏರೋಪ್ಲೇನ್ ಎಲ್ಲ ಮುಗೀತದೆ ಆಗ. ಆದ್ರೆ ಈ ಏರೋಪ್ಲೇನ್ ಹಾಗೆ ಅಲ್ಲ, ಜಸ್ಟ್ ಮಂತ್ರದಿಂದ ಮಾಡುವಂತದ್ದು. ಹಾಗಾಗಿ ಅಲ್ಲಿ ವೈಕುಂಠದ ಲೋಕದಲ್ಲಿ ಇದು ಉಂಟು, ಏರೋಪ್ಲೇನ್ ಎಲ್ಲ ಉಂಟು. ನಾವು ಅದಕ್ಕೆ ನಾವು ಇಮಿಟೇಟ್ ಮಾಡ್ಲಿಕ್ಕೆ ನೋಡುವಂಥದ್ದು. ವೈಕುಂಠ ಲೋಕದಲ್ಲಿ ಎಂತ ಉಂಟು ಅದು ನಮ್ಗೆ ಇಮಿಟೇಟ್ ಮಾಡ್ಲಿಕ್ಕೆ ಇಚ್ಛೆ. ಎಲ್ಲವೂ
ಆದ್ರೆ ನಮ್ಗೆ ಆಗ್ತಾ ಇಲ್ಲ. ನಾವು ಈ ಸೋಕಾಲ್ಡ್ ಹ್ಯಾಪಿನೆಸ್ ಹಿಂದೆ ಇದ್ದೇವೆ, ಇದು ನಿಜವಾದ ಹ್ಯಾಪಿನೆಸ್ ಅಲ್ಲ. ಮತ್ತೆ ವೈಕುಂಠ ಲೋಕ ಭಗವದ್ಗೀತೆಯಲ್ಲಿ ಕೂಡ ಹೇಳುವಂಥದ್ದು ಸನಾತನ, ಅಲ್ಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಇಲ್ಲಿ ಭೌತಿಕ ಲೋಕದಲ್ಲಿ ಇರುವ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಇಲ್ಲ. ಭಗವದ್ಗೀತೆಯಲ್ಲಿ ಹೇಳೋದಂತ, ಇಲ್ಲಿ ಬ್ರಹ್ಮನ ದಿನ ಆದಾಗ ಎಂಡ್ ಆದಾಗ ಪ್ರಳಯ ಆಗ್ತದೆ, ಪಾರ್ಷಿಯಲ್ ಡಿವಾಸ್ಟೇಷನ್, ಮತ್ತೆ ಬ್ರಹ್ಮ ಮಲಗ್ತಾನೆ, ಮತ್ತೆ ವಾಪಸ್ ಕ್ರಿಯೇಷನ್ ಆಗ್ತದೆ. ಆದ್ರೆ ಆ ಟೈಮಲ್ಲಿ ಆ ಕೃಷ್ಣನ ವೈಕುಂಠ ಲೋಕ ಹಾಗೆ ಇರ್ತದೆ, ಅಲ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಲ್ಲಿ ಭೌತಿಕ ಲೋಕಕ್ಕೆ. ಜೈಲಲ್ಲಿ ಮಾತ್ರ ರೂಲ್ಸ್ ರೆಗ್ಯುಲೇಷನ್, ಜೈಲಿನ ಹೊರಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಹಾಗೆ ಭೌತಿಕ ಲೋಕ ಜೈಲು, ಸ್ಪಿರಿಚುವಲ್ ವರ್ಲ್ಡ್ ಜೈಲಲ್ಲ. ಎಸ್, ಇದಕ್ಕೆ ಇನ್ನೊಂದು ಶ್ಲೋಕ ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಇದು 2ನೇ ಸ್ಕಂದದ್ದು 8ನೇ ಅಧ್ಯಾಯದ 10ನೇ ಶ್ಲೋಕ. ಸಾಚಾಪಿ ಯತ್ರ ಪುರುಷೋ ವಿಶ್ವಸ್ಥಿತಿ ಉಪವಾ ಆಪಯ ಮುಕ್ತಾತ್ಮ ಮಾಯಾಂ ಮಾಯೇಶ ಸೇತೆ ಸರ್ವ ಗುವಾಶಯ. ಅಂದ್ರೆ ಕೃಷ್ಣ ಈ ಸೃಷ್ಟಿ ಸ್ಥಿತಿ ಪ್ರಳಯ ಇದಕ್ಕೆ ಕೃಷ್ಣ ಕಾರಣ. ಮತ್ತೆ ಈ ಕೃಷ್ಣ ಅಂತಂದ್ರೆ ಇವ ಇಲ್ಯೂಷರಿ ಎನರ್ಜಿ ಅಂದ್ರೆ ಮಾಯ, ಅದಕ್ಕೆ ಫ್ರೀ ಫ್ರಮ್ ದಿ ಇನ್ಫ್ಲುಯೆನ್ಸ್ ಆಫ್ ದಿ ಇಲ್ಯೂಷರ್ ಎನರ್ಜಿ. ಮತ್ತೆ ಆ ಇಲ್ಯೂಷರ್ ಎನರ್ಜಿಯನ್ನು ಕಂಟ್ರೋಲ್ ಮಾಡುವಂಥದ್ದು ಕೃಷ್ಣ, ಅಂಡ್ ಈಸ್ ಕಂಟ್ರೋಲ್ ಆಫ್ ದಿಸ್ ಸೇಮ್. ಇದನ್ನು ಹೇಳ್ತಾ ಇದ್ದಾರೆ. ಮತ್ತೆ ವಿದುರನ ಪ್ರಶ್ನೆ, ತತ್ವಾನಾಂ ಭಗವಾನ್ ತೇಷಾಂ ಖಚಿದ ಪ್ರತಿ ಸಂಕ್ರಮ ತತ್ರೇ ಮಾಂ ಕ ಉಪಾಶೀರ ಕ ಯು ಸ್ವೀತ್ ಅನುಸೇರತೆ. ಇದು ಶ್ರೀಮದ್ ಭಾಗವತ 3ನೇ ಸ್ಕಂದದ್ದು 7ನೇ ಅಧ್ಯಾಯದ್ದು 38ನೇ. ಇಲ್ಲಿ ಶ್ರೀಧರ ಸ್ವಾಮಿ ಎಕ್ಸ್ಪ್ಲೇನ್ ಮಾಡುವಂತದ್ದು, ಈ ಅನಿಲೇಷನ್ ಆಗುವಾಗ ಕೂಡ ಶೇಷ ಅನಂತ ಶೇಷ ಸರ್ವ್ಸ್ ಇರ್ತಾನೆ. ಇದರ ಅರ್ಥ ಅಂತಂದ್ರೆ ಸೃಷ್ಟಿ ಸ್ಥಿತಿ ಪ್ರಳಯ ಇದು ಆಗುವಾಗ ಕೂಡ ಇಟರ್ನಲ್ ಫಾರ್ಮ್ ಆಗೇ ಇರ್ತದೆ. ಕೃಷ್ಣನ ನೇಮ್ ಫೇಮ್ ಕ್ವಾಲಿಟಿ ಫ್ಯಾರಫಿನಿಯಾ ಅದು ಇಟರ್ನಲ್ ಅಂದ್ರೆ ಇದಕ್ಕೆ ನಮ್ಮ ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಆಗುವಾಗ ಅದಕ್ಕೇನು ಡಿಫರೇ ಆಗುವುದಿಲ್ಲ, ಅದು ಹಾಗೆ ಇರ್ತದೆ, ಅದು ಇಟರ್ನಲ್. ಮತ್ತೆ ಇನ್ನೊಂದು ಶ್ಲೋಕ, ಇದು ಸ್ಕಂದ ಪುರಾಣದಿಂದ ಕನೆಕ್ಷನ್ ಧ್ರುವ ಚರಿತಗೆ. ನಾ ಚೈವಂತೆ ಅಪಿ ಯದ್ ಭಕ್ತ ಮಹತ್ಯಾಂ ಪ್ರಳಯಾತ್ಪದಿ ಅಥೋ ಅಚ್ಯುತೋ ಅಖಿಲೋ ಲೋಕೋ ಸಾ ಏಕ ಸರ್ವಗೋ ಅವ್ಯಯ. ಅಂದ್ರೆ ಭಗವಂತನ ಭಕ್ತರು ಅವರು ಕೂಡ ಹ್ಯಾಂಡ್ಲಿಟ್ ಆಗುವುದಿಲ್ಲ. ಮತ್ತೆ ಭಗವಂತ ಹೇಗೆ ಹ್ಯಾಂಡ್ಲಿಟ್ ಆಗುವಂಥದ್ದು? ಟೋಟಲ್ ಪ್ರಳಯ ಟೈಮಲ್ಲಿ ಭಗವಂತನ ಭಕ್ತರು ಕೂಡ ಹ್ಯಾಂಡ್ಲಿಟ್ ಆಗುವುದಿಲ್ಲ. ಭಕ್ತರಿಗೆ ಆ ರೀತಿ ಇದ್ದಿದ್ರೆ ಭಗವಂತನ ಎಣಿಸಿ. ಹಾಗಾಗಿ ಪ್ರಭುಪಾದ ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ? ಯಾಕೆಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮಪುರುಷ ಮತ್ತೆ ಈ ಸೃಷ್ಟಿ ಸ್ಥಿತಿ ಪ್ರಳಯ ಆಗುವ ಮುಂಚೆ ಕೂಡ ಅವ ಇದ್ದಾನೆ. ಕೃಷ್ಣನ ಆ ಒಂದು ಇಂಪಾರ್ಟೆನ್ಸ್ ಅನ್ನು ಇಲ್ಲಿ ಪ್ರಭುಪಾದ್ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಕೊಟೇಶನ್ ಕೊಡ್ತಾ ಇದ್ದಾರೆ. ಮತ್ತೆ ನಿರಾಕಾರವಾದಿಗಳು ಹೇಳುವಂಥದ್ದು ಎಂತ ಅಂದ್ರೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಅಂತ, ವಾಯ್ಡ್. ಆದ್ರೆ ಪ್ರಭುಪಾದ್ ಹೇಳ್ತಾರೆ ತಪ್ಪು. ಬ್ರಹ್ಮ ಮತ್ತೆ ಈಗ ಕೃಷ್ಣನೊಡೆ ಸಂಭಾಷಣೆ ಅದು ಆಕ್ಟಿವಿಟೀಸ್. ಹಾಗಾಗಿ ಬ್ರಹ್ಮ ಕೃಷ್ಣನೊಟ್ಟಿಗೆ ಮತ್ತೆ ದೇವತೆಗಳೊಟ್ಟಿಗೆ ಆಗುವಂಥದ್ದು ಇದೆಲ್ಲ ಆಕ್ಟಿವಿಟೀಸ್. ಹೇಗೆಂದ್ರೆ ಪ್ರಭುಪಾದ ಇದಕ್ಕೆ ಉದಾಹರಣೆ ಕೊಡುವಂಥದ್ದು ರಾಜ. ಈಗ ರಾಜ ಎಲ್ಲ ಗವರ್ಮೆಂಟ್ ಕಚೇರಿಯಲ್ಲಿ ಕಾಣುವುದಿಲ್ಲ, ಕಾಣ್ತಾನೆ ಇಲ್ಲ, ಕಾಣುವುದಿಲ್ಲ. ರಾಜ
ರಾಯಲ್ ಕಂಫರ್ಟ್ ಅಲ್ಲಿ ಇರ್ತಾನೆ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ರಾಯಲ್ ಕಂಫರ್ಟ್ ಅಲ್ಲಿ ಇರ್ತಾರೆ. ಆದ್ರೆ ಅವರ ಅಂಡರ್ ಆಗುವಂಥದ್ದು ಎಲ್ಲ ಕಚೇರಿಯಲ್ಲಿ ಅವರ ಆದೇಶದ ಪ್ರಕಾರ ಕೆಲಸ ಆಗುವಂಥದ್ದು, ಅವರ ಆದೇಶದಲ್ಲಿ ಆಗುವಂಥ, ಇದನ್ನು ನಾವು ತಿಳಿಬೇಕು. ಹಾಗಾಗಿ ಕೃಷ್ಣನಿಗೆ ಫಾರ್ಮ್ ಉಂಟು, ಕೃಷ್ಣ ಫಾರ್ಮ್ಲೆಸ್ ಅಲ್ಲ. ಕೃಷ್ಣ ಇಸ್ ನೆವರ್ ಫಾರ್ಮ್ಲೆಸ್. ಕೃಷ್ಣನಿಗೆ ಫಾರ್ಮ್ ಉಂಟು. ಆದ್ರೆ ಈ ಭೌತಿಕ ಲೋಕದಲ್ಲಿ ಕೃಷ್ಣ ನಿಜವಾದ ಫಾರ್ಮ್ ಅಲ್ಲಿ ಕಾಣುವುದಿಲ್ಲ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಹೇಳುವಂಥದ್ದು, ಮೂಢರು, ಲೆಸ್ ಇಂಟೆಲಿಜೆಂಟ್ ಪರ್ಸನ್, ಅವರಿಗೆ ಕೃಷ್ಣ ಕಾಣುವುದಿಲ್ಲ, ಅವರಿಗೆ ಫಾರ್ಮ್ಲೆಸ್. ಆದ್ರೆ ಭಕ್ತರಿಗೆ ಫಾರ್ಮ್ ಇದ್ದದ್ದು ಕಾಣ್ತದೆ. ಕೃಷ್ಣನ ಇಟರ್ನಲ್ ಫಾರ್ಮ್ ಅಲ್ಲಿ ಇದ್ದಾನೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಪ್ರಭುಪಾದ ಹೇಳುವಂತದ್ದು ಸೂರ್ಯ. ಈಗ ನಮ್ಗೆ ರಾತ್ರಿ ಆಗ್ತದೆ, ಆಗ ಸೂರ್ಯ ಇಲ್ಲ. ನಾವೆಂತ ಹೇಳುವ ಸೂರ್ಯ ಇಲ್ಲ, ಸೂರ್ಯ ಇದ್ದಾನೆ, ಆದ್ರೆ ಇಲ್ಲಿ ಕಾಣ್ತಾ ಇಲ್ಲ, ಬೇರೆ ಕಡೆ ಕಾಣ್ತದೆ, ಅಮೆರಿಕ ಕಾಣ್ತದೆ, ಬೇರೆ ಕಡೆ ಕಾಣ್ತದೆ. ಸೇಮ್ ಅದೇ ರೀತಿ ನಮ್ಗೆ ಕೃಷ್ಣ ಕಾಣುವುದಿಲ್ಲ, ಇದರರ್ಥ ಕೃಷ್ಣ ಇಲ್ಲ ಅಂತ ಅಲ್ಲ, ಕೃಷ್ಣ ಇದ್ದಾನೆ, ಆದ್ರೆ ನಮ್ಗೆ ಕೃಷ್ಣ ಕಾಣುವುದಿಲ್ಲ. ಮತ್ತೆ ನೆಕ್ಸ್ಟ್ ಉಪನಿಷತ್, ಇದು ಪ್ರಭುಪಾದ್ ಇಲ್ಲಿ ಹೇಳ್ತಾರೆ, ಬೃಹತ್ ಆರಣ್ಯಕ ಉಪನಿಷದಲ್ಲಿ ಆತ್ಮವೇದಂ ಅಗ್ರ ಆಸೀತ್ ಪುರುಷೋ ವಿದತ್. ಅಂದ್ರೆ ಈ ಮೂರು ಪುರುಷ, ಮಹಾವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು. ಕೃಷ್ಣ ಈ ಮೂರು ವಿಷ್ಣುಗಳು ಅಪಿಯರ್ ಆಗುವ ಮುಂಚೆ ಕೂಡ ಕೃಷ್ಣ ಇದ್ದ. ಅದಕ್ಕೆ ಕೃಷ್ಣನನ್ನು ಭಗವದ್ಗೀತೆಯಲ್ಲಿ 15.18 ಹೇಳುವಂತ, ಕೃಷ್ಣ ಇಸ್ ದ ಪುರುಷೋತ್ತಮ, ಉತ್ತಮ ಪುರುಷ ಕೃಷ್ಣ, ಸುಪ್ರೀಂ ಪುರುಷ ಕೃಷ್ಣ. ಅಲ್ಲಿ ಎರಡು, ಅಕ್ಷರ ಮತ್ತೆ ಕ್ಷರ. ಅಕ್ಷರ ಅಂದ್ರೆ ಪತನಗೊಳ್ಳುವವು, ಅಕ್ಷರ ಅಂದ್ರೆ ಪತನಗೊಳ್ಳದವ. ಈ ಭೌತಿಕ ಲೋಕದವರೆಲ್ಲ ಅಕ್ಷರ, ಆಧ್ಯಾತ್ಮಿಕ ಅಕ್ಷರ. ಹಾಗಾಗಿ ಅಕ್ಷರ ಪುರುಷ ಮಹಾವಿಷ್ಣು, ಅವ ಎಂತ ಮಾಡುವಂಥ, ಗ್ಲಾನ್ಸ್ ಮಾಡುವಂಥದ್ದು ಪ್ರಕೃತಿ ಮೇಲೆ, ಮತ್ತೆ ಸೃಷ್ಟಿಯಾಗುವಂಥದ್ದು. ಆದ್ರೆ ಈ ಅಕ್ಷರ ಪುರುಷಕ್ಕಿಂತ ಮಹಾವಿಷ್ಣುವಿಗಿಂತ ಕೂಡ ಸುಪೀರಿಯರ್ ಯಾರು? ಪುರುಷೋತ್ತಮ ಕೃಷ್ಣ, ಅಲ್ಲಿ ಪ್ರಭುಪಾದ್ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಬರುವಂತದ್ದು ಬ್ರಹ್ಮಜ್ಯೋತಿ, ಇಂಪರ್ಸನಲ್ ಬ್ರಹ್ಮಜ್ಯೋತಿ. ಅದೆಂತ? ಅದು ಭಗವಂತನ ದೇಹದಿಂದ ಬರುವ ಕಿರಣ, ಕೃಷ್ಣನ ದೇಹದಿಂದ ಬರುವ ಕಿರಣ. ಅದು ಇಮಿಡಿಯೇಟ್ ಕಾಸ್. ಅದ್ರ ಅಲ್ಟಿಮೇಟ್ ಕಾಸ್ ಯಾರು? ಕೃಷ್ಣ, ಭಗವಾನ್ ಸಾಕ್ಷಾತ್ಕಾರ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ. ಹಾಗಾಗಿ ನಾವು ಅಲ್ಟಿಮೇಟ್ ಕಾಸ್ ಕಡೆ ನಾವು ಯಾವಾಗ್ಲೂ ನೋಡ್ಬೇಕು, ಈ ಇಮಿಡಿಯೇಟ್ ಕಾಸ್ ಅಲ್ಲ. ಅಂದ್ರೆ ಭಗವಂತನ ದೇಹದಿಂದ ಬರುವ ಕಿರಣಕ್ಕೆ ನಾವು, ಹೇಗೆಂದ್ರೆ ಸೂರ್ಯನ ಕಿರಣ ಅದು ಇಮಿಡಿಯೇಟ್ ಕಾಸ್, ಅದ್ರ ಅಲ್ಟಿಮೇಟ್ ಕಾಸ್ ಯಾರು? ವಿವಸ್ವಾನ್, ಸೂರ್ಯದೇವರು. ಎಸ್, ಈಗ ಹೇಗಂದ್ರೆ ನಮ್ಗೆ ಹೇಗೆ ಸೂರ್ಯನ ಕಿರಣ ಬೀಳ್ತಾ ಉಂಟು, ಅದೇ ರೀತಿ ತುಂಬಾ ನಿರಾಕಾರವಾದಿಗಳು ಇದ್ದಾರೆ. ಅವರ ಯೋಚನೆ ಅಂತ ಅಂದ್ರೆ ಭಗವಂತ ಶಕ್ತಿ 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 ಶಕ್ತಿ. ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ, ಶಕ್ತಿಯ ಹಿಂದೆ ಶಕ್ತಿಮಾನ್. ಆದ್ರೆ ಶಕ್ತಿಮಾನ್ ನೋಡ್ಲಿಕ್ಕೆ ನಮ್ಗೆ ಭೌತಿಕ ಇಂದ್ರಿಯಗಳು, ಭೌತಿಕ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ ಶಕ್ತಿಮಾನನ್ನು ನೋಡ್ಲಿಕ್ಕೆ. ಅದಕ್ಕೆ ನಮಗೆ ಆಧ್ಯಾತ್ಮಿಕ ಇಂದ್ರಿಯಗಳು ಬೇಕು, ಆಧ್ಯಾತ್ಮಿಕ ಕಣ್ಣು ಬೇಕು. ಹಾಗೆ ಈ ವೈಕುಂಠದ ಲೋಕದಲ್ಲಿ ಜನರೆಲ್ಲ, ಈ ಎಲ್ಲ ಭಕ್ತರು ಕೃಷ್ಣನ ಆ ಭಗವಾನ್ ರೂಪವನ್ನು ನೋಡ್ತಾರೆ, ಐ ಟು ಐ, ಫೇಸ್ ಟು ಫೇಸ್ ನೋಡ್ತಾರೆ. ಹಾಗಾಗಿ ಮೆಟೀರಿಯಲಿ ಕೃಷ್ಣ ಇನ್ಪರ್ಸನಲ್, ನಿರಾಕಾರ. ಆದ್ರೆ ಆಧ್ಯಾತ್ಮಿಕವಾಗಿ ಕೃಷ್ಣ ಪರ್ಸನಲ್. ವೈಕುಂಠದಲ್ಲಿ ನಮ್ಗೆ ಕಾಣಬಹುದು, ಭೌತಿಕ ಲೋಕದಲ್ಲಿ ನಮ್ಗೆ ಕಾಣ್ಲಿಕ್ಕೆ ಆಗುದಿಲ್ಲ. ಹೇಗೆ ಅಂದ್ರೆ ಪ್ರಭುಪಾದ ಇನ್ನೊಂದು ಎಕ್ಸಾಂಪಲ್ ಹೇಳುವಂತದ್ದು, ಎಕ್ಸಿಕ್ಯೂಟಿವ್ ಹೆಡ್, ಈ ರಾಜ್ಯದ ಎಕ್ಸಿಕ್ಯೂಟಿವ್ ಹೆಡ್, ಅವ ಇಂಪರ್ಸನಲ್ ಇಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ. ಆದ್ರೆ ಗೌರ್ಮೆಂಟ್ ಹೌಸ್ ಅಲ್ಲಿ ಅವ ಪರ್ಸನಲ್, ಪ್ರಭುಪಾದ ಹೇಳ್ತಾರೆ. ಅದೇ ರೀತಿ ಭಗವಂತ ಇಂಪರ್ಸನಲ್ ಅಲ್ಲ, ಎಲ್ಲಿ? ಅವನ ಅಬೋರ್ಡ್ ಅಲ್ಲಿ ಅಲ್ಲ,
ಅವನ ಲೋಕದಲ್ಲಿ ಅವ ಇಂಪರ್ಸನಲ್ ಅಲ್ಲ. ನಿರಸ್ತ ಕುಹಕಂ, ಇದು ಶ್ರೀಮದ್ ಭಾಗವತ ಫಸ್ಟ್ ಕ್ಯಾಂಟೋ ಫಸ್ಟ್ ಚಾಪ್ಟರ್ ಫಸ್ಟ್ ಶ್ಲೋಕ ಅಲ್ಲಿ ಹೇಳೋಣ, ನಿರಸ್ತ ಕುಹಕಂ. ಕೃಷ್ಣ ಪರ್ಸನ್. ಹಾಗಾಗಿ ಎರಡು ಕೂಡ ಇಂಪರ್ಸನಲ್ ಮತ್ತೆ ಪರ್ಸನಲ್ ಇದು ಆಕ್ಸೆಪ್ಟ್ ಮಾಡ್ತಾರೆ ಯಾವ್ದಾದ್ರು ವೇದದಲ್ಲಿ. ಇದು ಭಗವದ್ಗೀತಾ 14ನೇ ಅಧ್ಯಾಯ 27ನೇ ಶ್ಲೋಕ, ಬ್ರಹ್ಮಣೋ ಈ ಪ್ರತಿಷ್ಠಾ. ಅಲ್ಲಿ ಈ ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣನ ಎಫಲ್ಜೆನ್ಸ್ ಬಗ್ಗೆ ಅಲ್ಲಿ ಉಂಟು. ಹಾಗಾಗಿ ಇಲ್ಲಿ ಪ್ರಭುಪಾದ ಹೇಳುವಂತದ್ದು, ಕಾನ್ಫಿಡೆನ್ಷಿಯಲ್ ಪಾರ್ಟ್ ಆಫ್ ಸ್ಪಿರಿಚುವಲ್ ನಾಲೆಜ್ ಈಸ್ ರಿಯಲೈಸೇಷನ್ ಆಫ್ ದಿ ಪರ್ಸನಾಲಿಟಿ ಆಫ್ ಗಾಡ್. ಕೃಷ್ಣನ ಭಗವಾನ್ ಸಾಕ್ಷಾತ್ಕಾರ ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಪಾರ್ಟ್ ಅಂತೆ. ಆದ್ರೆ ನಿರಾಕಾರ ಇಂಪರ್ಸನಲ್ ಬ್ರಹ್ಮನ ಅಲ್ಲ, ನಿರಾಕಾರ ಲಕ್ಷಣ ಅಲ್ಲ. ಅದು ಕೂಡ ಒಂದು ಪಾರ್ಟ್, ಆದ್ರೆ ಅದು ಹೈಯೆಸ್ಟ್ ಅಲ್ಲ. ಮತ್ತೆ ಪ್ರಭುಪಾದ್ ಹೇಳುವಂಥದ್ದು ಲಾಸ್ಟ್ ಪಾಯಿಂಟ್ ಹೇಳುವಂಥದ್ದು ಪ್ರಭುಪಾದ್ ಇಲ್ಲಿ ಎಂತಂದ್ರೆ, ನಿರಾಕಾರವಾದಿಗಳು ದೇವರಲ್ಲಿ ಒಂದಾಗ್ಲಿಕ್ಕೆ ಅಂದ್ರೆ ಬ್ರಹ್ಮಜ್ಯೋತಿ ಅದರಲ್ಲಿ ಲೀನವಾಗ್ಲಿಕ್ಕೆ ಸಾಯುಜ ಮೋಕ್ಷ. ಇದು ಪ್ರಭುಪಾದ್ ಹೇಳುವಂಥದ್ದು, ದಿಸ್ ಇಸ್ ದ ಲಾಸ್ಟ್ ಟ್ರ್ಯಾಪ್ ಸೆಟ್ ಬೈ ದಿ ಇಲ್ಯೂಷನ್ ಎನರ್ಜಿ. ಟ್ರ್ಯಾಪ್ ಅಂತೆ ಅದು. ಜನರು ಯಾರು ಆ ಇದಕ್ಕೆ ಹೋಗ್ತಾರೆ ಅದು ಟ್ರ್ಯಾಪ್ ಅಂತೆ. ಅವರ ಎಕ್ಸಾಂಪಲ್ ಎಂತಂದ್ರೆ ಮಡಿಕೆ, ಪಾಟ್ ಎಂತ, ಪಾಟ್ ಮಣ್ಣಿಂದ ಆಗುವಂಥದ್ದು ಲಾಸ್ಟ್ಗೆ ಮಣ್ಣಿಗೆ ಸೇರುವಂಥದ್ದು ಇಲ್ಲ. ಪ್ರಭುಪಾದ ಹೇಳುವಂಥದ್ದು ಎಕ್ಸಾಂಪಲ್ ಕೊಡುವಂಥದ್ದು ಮೀನು. ಈಗ ನದಿಯಿಂದ ಮೀನು ಹೋಗ್ತದೆ ಸಮುದ್ರಕ್ಕೆ, ಅದರ ಇಂಡಿವಿಜುವಲಿಟಿ ಉಂಟು. ಆದ್ರೆ ಅವರೆಂತ ಹೇಳುವಂಥದ್ದು, ನೀರು ಹೋಗ್ತದೆ ಒಂದಾದ ಇಲ್ಲ, ಒಂದಾಗ್ಲಿಕ್ಕೆ ಚಾನ್ಸ್ ಇಲ್ಲ. ನಮ್ದಲ್ಲಿ ಸಪರೇಟ್ ಇಂಡಿವಿಜುವಲಿಟಿ ಉಂಟು. ಇದನ್ನು ಹೇಗೆ ತಿಳಿಯುವಂಥದ್ದು ಪ್ರಭುಪಾದ ಹೇಳುವಂಥದ್ದು ಲಾಸ್ಟ್ ಪ್ಯಾರದಲ್ಲಿ, ಇದನ್ನು ಸರಿಯಾದ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ ಪ್ರಭುಪಾದ ಹೇಳ್ತಾರೆ. ಬ್ರಹ್ಮದಿಂದ ನಾರದದಿಂದ ವೇದವ್ಯಾಸ, ಈ ರೀತಿ ನಾವು ಸಂಪ್ರದಾಯದಿಂದ ತಿಳಿದ್ರೆ ನಮ್ಗೆ ಗೊತ್ತಾಗ್ತದೆ, ಇಲ್ಲದ್ರೆ ನಾವು ಈ ರೀತಿ ಕನ್ಫ್ಯೂಷನ್ ಅಲ್ಲಿ ಒಳಗಾಗ್ತೇವೆ. ಮತ್ತೆ ಪ್ರಭುಪಾದ ಹೇಳುವ ಲಾಸ್ಟ್ ಪಾಯಿಂಟ್, ನಾವು ಗಿಡದ ಬುಡಕ್ಕೆ ಅಟ್ಯಾಚ್ ಆಗ್ಬೇಕು, ಗಿಡದ ಬ್ರಾಂಚಿಗೆ ಮತ್ತೆ ಗಿಡದ ಲೀಫಿಗೆ ಸ್ಟೆಮ್ಮಿಗೆ ಅಲ್ಲ, ಗಿಡದ ಬುಡಕ್ಕೆ. ಎಸ್ ಕೃಷ್ಣ ಚೈತನ್ಯ.